ಕುಡ್ಲ ವಿಶ್ವವಿದ್ಯಾನಿಲಯದ 2024-25ನೇ ಸಾಲದ 2ನೇ ವಿಶೇಷ ಶೈಕ್ಷಣಿಕ ಮಂಡಲದ ಸಭೆಯನ್ನು ಕುಡ್ಲ ವಿಶ್ವವಿದ್ಯಾನಿಲಯದ ಆಡಳಿತ ಸೌಧದ ರಾಣಿ ಅಬ್ಬಕ್ಕ ಸಭಾಂಗಣದ ಅಂಗಾರೆ ನಡಪಾಯಿರು. ಕುಡ್ಲ ವಿಶ್ವವಿದ್ಯಾನಿಲಯದ 2024-25ನೇ ಸಾಲದ 2ನೇ ವಿಶೇಷ ಶೈಕ್ಷಣಿಕ ಮಂಡಲದ ಸಭೆಯನ್ನು ಕುಡ್ಲ ವಿಶ್ವವಿದ್ಯಾನಿಲಯದ ಆಡಳಿತ ಸೌಧದ ರಾಣಿ ಅಬ್ಬಕ್ಕ ಸಭಾಂಗಣದ ಅಂಗಾರೆ ಕಾಂಡೆ ನಡಪಾಯಿರು. ಕುಡ್ಲ ವಿಶ್ವವಿದ್ಯಾನಿಲಯದ ಕುಲಪತಿಲು ಪ್ರೊಫೆಸರ್ PL ಧರ್ಮಪಾತೆರೊಂದು ಉನ್ನತ ಶಿಕ್ಷಣದ ಗುಣಮಟ್ಟ ಬೊಕ್ಕ ಸಂಶೋಧನಾತ್ಮಕ ಜ್ಞಾನ ಅಭಿವೃದ್ಧಿಗೆ ಪೂರಕ ಅಪುಲಕ ಸ್ನಾತಕೋತ್ತರ ವಿಭಾಗವಾರು ಕೋರ್ಸಲೇನು ಸ್ಕೂಲ್ ಸಿಸ್ಟಮ್ ಪನ್ಪುನ ಹೊಸ ಪರಿಕಲ್ಪನದಡಿಟ್ಟು ಒಂಚೆ ಕಡೆக்கு ಕನಪುನ ಬಗೆಟ್ ಕುಡ್ಲ ವಿಶ್ವವಿದ್ಯಾನಿಲಯ ಚಿಂತನೆ ನಡಪಾದನು. ಕುಡ್ಲ ವಿಶ್ವವಿದ್ಯಾನಿಲಯ ವ್ಯಾಪ್ತಿದ ಪದವಿ ಕಾಲೇಜುಲಿದ ತರಗತಿಲು ಆಗಸ್ಟ್ 16 ತಾರೀಕದ ಬೊಕ್ಕ ಸ್ನಾತಕೋತ್ತರ ಪದವಿ ತರಗತಿಲು ಸೆಪ್ಟೆಂಬರ್ 1 ತಾರೀಕದ್ದು ಶುರು ಆಯಿರುಂಡು. ಈತನೆಂಗನೆ ಆಚೆನೇ ಸೆಮಿಸ್ಟರ್ದ ಮೌಲ್ಯಮಾಪನ ಶೇಕಡ 70 ಪೂರ್ತಿಯಾದಿತ್ತದು ಬೇಗಡೆ ಫಲಿತಾಂಶ ಪ್ರಕಟಿಸಾವ ಪಂಡದ ತೆರಪಾಯಿರು. ಕಾಮರ್ಸ್ ಮತ್ತು ಇಕನಾಮಿಕ್ಸ್ ಅಧ್ಯಾಪಕ ಮಿತ್ರರನ್ನ ಪರ್ಟಿಕ್ಯುಲರ್ಲಿ ಅದರ ಅಧ್ಯಕ್ಷರುಗಳನ್ನ ಒಟ್ಟಿಗೆ ಕರೆದು ಒಂದು ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ಲಿಕ್ಕೆ ವಿಶ್ವವಿದ್ಯಾನಿಲಯ ಪ್ರಯತ್ನ ಮಾಡುತ್ತೆ. ಅಥವಾ ಅದನ್ನು ಮಾಡಿ ಎರಡೂ ಅಧ್ಯಕ್ಷರು ಒಟ್ಟಿಗೆ ಕೂತು ಒಂದು ನಿರ್ಣಯಕ್ಕೆ ಬಂದಾಗ JD ಸಾಹೇಬ್ ಹೇಳಿದಾಗ ಒಂದು ನಿರ್ಣಯಕ್ಕೆ ಬಂದು ಅಮಿಕೇಬಲ್ ಆಗಿ ಯಾವುದೇ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗದಾಗೆ ನೋವು ಬರದ ರೀತಿಯಲ್ಲಿ ಮಾತುಕತೆಗಳು ಆಗಿ ಒಂದು ಅರ್ಥದಲ್ಲಿ ಒಂದು ತೀರ್ಮಾನ ತಗೊಂಡು ಆ ತೀರ್ಮಾನ ತಗೊಂಡ ನಂತರ ಇದನ್ನು ನಾವು ಸಂಪೂರ್ಣವಾಗಿ ಒಪ್ಪಿಕೊಳ್ಳಬಹುದೇ. ಆಸ್ ಆಫ್ ನಾವು ತಮಗೆ ಗೊತ್ತಿರುವ ಹಾಗೆ ನಮ್ಮ ಕ್ಯಾಲೆಂಡರ್ ಈಗಾಗಲೇ ಅಪ್ರೂವ್ ಆಗಿದೆ, ಸರ್ಕಾರಕ್ಕೂ ಕಳಿಸ್ಕೊಟ್ಟಿದ್ದೀವಿ. 12ನೇ ತಾರೀಕಿಗೆ ನಮ್ಮ ತರಗತಿಗಳು ಪ್ರಾರಂಭ ಆಗಬೇಕು. 12ನೇ ತಾರೀಕಿಗೆ ಪಾಠ ಮಾಡಲಿಕ್ಕಿರುವ ಫಸ್ಟ್ ಸೆಮಿಸ್ಟರ್ನಲ್ಲಿ ಎಲ್ಲಿಯೂ ನಮ್ಮ ಇಕನಾಮಿಕ್ಸ್ ಕಾಂಪೊನೆಂಟ್ ಇದ್ದದ್ದು ಕಾಣ್ತಾ ಇಲ್ಲ. ಹಾಗಾಗಿ ಮೊದಲ ಸೆಮಿಸ್ಟರ್ನ ಈ ಸಿಲೆಬಸ್ ಅನ್ನು ಅಪ್ರೂವ್ ಮಾಡಿ, ಈಗ ಮೊದಲ ಸೆಮಿಸ್ಟರ್ನ ಈ ಸಿಲೆಬಸ್ ಅನ್ನು ಅಪ್ರೂವ್ ಮಾಡಿ ಈ ಜಂಟಿ ಸಭೆಯನ್ನು ಏರ್ಪಡಿಸಿದ ನಂತರ, ಈ ಜಂಟಿ ಸಭೆಯಲ್ಲಿ ತೀರ್ಮಾನ ತಗೊಂಡ ನಂತರ, ಅದು ಲಿಖಿತವಾಗಿ ನಮಗೆ ಬಂದ ನಂತರ ನಾವು ಇನ್ನುಳಿದ ಪಠ್ಯಕ್ರಮವನ್ನು ಅಪ್ರೂವ್ ಮಾಡಬಹುದೇ. ಇದು ಒಂದು ಸಣ್ಣ ಸಲಹೆನ ನಿಮ್ಮ ಹತ್ರ ಕೇಳ್ತೇನೆ. ಯಾಕಂತಂದ್ರೆ ಇಕನಾಮಿಕ್ಸ್ನವರು ನಮ್ಮ ಅಧ್ಯಾಪಕ ಮಿತ್ರರು, ಕಾಮರ್ಸ್ನವರು ನಮ್ಮ ಅಧ್ಯಾಪಕ ಮಿತ್ರರು. ಇಲ್ಲಿ ತನಕ ನಮ್ಮ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಬೆಳವಣಿಗೆಗೆ ಎರಡೂ ಡಿಪಾರ್ಟ್ಮೆಂಟ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು BOS and the kind of the work that they have done, academic work that they have done. I have a great respect to the BOS here, and that's why I have started with respecting the BOS. I am now requesting the Academic Council, kindly see that we allow these 12th classes to move on, and then we do not interrupt the 12th classes that is going to start on Monday, and then see that the first semester is at this moment is approved and the rest will be approved after the joint session. ಅನ್ನೋ ಒಂದು ಸಣ್ಣ ಸಲಹೆ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಮನಸ್ಸಿಗೆ ಬಂದಿದೆ. ಇದನ್ನು ಮಾಡಬಹುದೇ ಅಂತ ನಾನು ಸದನದಲ್ಲಿ ಕೇಳ್ತೇನೆ. ಡೀನ್ ಸಾಬ್, ಯು ಪ್ಲೀಸ್ ಟೆಲ್ ಅಸ್, ತಾವು ಇಡೀ ಎಲ್ಲ ಫ್ಯಾಕಲ್ಟಿಗಳನ್ನು ಮತ್ತು ಅಕಾಡೆಮಿಕ್ ಚಟುವಟಿಕೆಗಳನ್ನು ಒಪ್ಕೊಳ್ತೀರಿ ಮತ್ತು ಮುಂದೆ ನಿಂತು ನಡೆಸಬೇಕಾಗಿದೆ. ಈ ಒಂದು ತೀರ್ಮಾನವನ್ನು ವಿಶ್ವವಿದ್ಯಾನಿಲಯ ತಗೊಳ್ಬೇಕಾಗುತ್ತೆ. ಯಾಕಂತಂದ್ರೆ ನಾವು ಅಬ್ರಪ್ಟ್ ಆಗಿ ಈ ಮನವಿಗೆ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಆಗುದಿಲ್ಲ. ಇವಾಗ ಇಕನಾಮಿಕ್ಸ್ ಅವ್ರನ್ನೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತು ನಮ್ಮ ಕಾಮರ್ಸ್ನವ್ರನ್ನೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಕ್ಯಾನ್ ವಿ ಗಿವ್ ದೆಮ್ ಎ ಟೈಮ್, ಎ ಕೈಂಡ್ ಆಫ್ ಅಪಾರ್ಚುನಿಟಿ ಟು ಕಮ್ ಅಂಡ್ ಫೇಸ್ ಈಚ್ ಅದರ್, so that we will come out with one more academic good suggestion ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಈ ಸಮಯಕ್ಕೋಸ್ಕರ, ಈ ಪ್ಲಾಟ್ಫಾರ್ಮ್ಗೋಸ್ಕರ ನಮ್ಮ ಪಠ್ಯ ಚಟುವಟಿಕೆಗಳು ನಿಲ್ಲಬಾರ್ದು. ಹಾಗಾಗಿ ಮೊದಲ ಸೆಮಿಸ್ಟರ್ನಲ್ಲಿ ಯಾವುದೇ ಕಾಂಪೊನೆಂಟನ್ನು ನೀವು ಇಟ್ಟಿಲ್ಲ, ಭಾಳ ಇಂಟೆಲಿಜೆಂಟ್ ಆಗಿದೆ ಅದು. ಹಾಗಾಗಿ ಅದನ್ನು ನೋಡ್ತಾ ಇದ್ದೆ ನಾನು. ಈಗ 1ನೇ ಸೆಮಿಸ್ಟರ್ಗೆ ಅನುಮತಿ ಕೊಡೋಣ, ಇನ್ನು 2ನೇ ಸೆಮಿಸ್ಟರ್ಗೆ ನಾವು ಈ ಚರ್ಚೆ ಆದ ನಂತರ ಕೊಡುವ ಒಂದು ಷರತ್ತಿನ ಮೇರೆಗೆ ನಾವು ಇದನ್ನು ಒಪ್ಕೊಳ್ಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಐ ನೀಡ್ ಯುವರ್. ಪರೀಕ್ಷಾಂಗ ಕುಲಸಚಿವರು ಡಾಕ್ಟರ್ ದೇವೇಂದ್ರಪ್ಪ, ಆಡಳಿತ ವಿಭಾಗ ಕುಲಸಚಿವರು ರಾಜು ಮೊಗವೀರ ಸಬಿತಾ ಮುತಾಲಿಕೆಡಿದ್ದರು.